ನಮಸ್ತೆ ವೀಕ್ಷಕರೇ, ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲೆಗಳು. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ 2 ಗಂಟೆಗೆ ಬರ್ತಾ ಇರ್ತೀವಿ. ಸೊ ಡಿಫ್ರೆಂಟ್ ಗೆಸ್ಟ್ ಜೊತೆ. ಸೊ ಇವತ್ತಿನ ಗೆಸ್ಟ್ ಯಾರಂದ್ರೆ ಶೋಭಾ ಮೇಡಮ್ ಅವರು ಇದ್ದಾರೆ ನಮ್ಮ ಜೊತೆ. ಸೊ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ನಮಸ್ತೆ ಮೇಡಮ್. ಎಸ್, ಆ್ಯಂಡ್ ಹೇಗಿದ್ದೀರಾ? ಫೈನ್ ಅಲ್ವಾ? ಸೊ ನೀವು ಟೀಚರ್ ಅಂತ ಹೇಳಿದ್ರಿ, ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕಂದ್ರೆ ನೀವು ಟೀಚಿಂಗ್ ಅಂದ್ರೆ ಇಲ್ಲಿ ಯಾವ ಥರ ಟೀಚಿಂಗ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಸೊ ಮಕ್ಕಳಿಗೆ ಹೇಗೆ ಪೆಟ್ಟು ಹೊಡೆದು ಆ ಥರ ಟೀಚಿಂಗ್ ಮಾಡ್ತೀರಾ, ಹೇಗೆ ನೀವು ಹೇಳಿ? ಹೌದು, ತುಂಬಾ ತಂಟೆ ಮಾಡಿದಾಗ ಸ್ವಲ್ಪ ಪೆಟ್ಟೆಲ್ಲ ಕೊಡ್ತೀರಾ ಅಲ್ವಾ? ಎಷ್ಟೇ ಪ್ರೈಮರಿ ಹೈಸ್ಕೂಲ್ ಹೇಗೆ? ಇಲ್ಲ, ಪ್ರೈಮರಿ ಸೆಕ್ಷನ್. ಓಕೆ. 4th ಮತ್ತೆ 3rd ಮತ್ತೆ 4th ಗೆ ನಾನು ಟೀಚ್ ಮಾಡ್ತೀನಿ. ಓಕೆ. ಕನ್ನಡ ಮತ್ತೆ GK ತಗೊಳ್ತಾ ಇದ್ದೀನಿ. ಹೌದಾ? ಓಕೆ, 2 ಸಬ್ಜೆಕ್ಟ್ಸ್ ಮಾತ್ರ. ಓಕೆ. ಇದು ಕಿಚನ್ ಇದು ಸಬ್ಜೆಕ್ಟ್ ಯಾವಾಗದಿಂದ ಟೀಚಿಂಗ್ ಮಾಡ್ತೀರಾ? ಇದನ್ನು ಟೀಚ್ ಮಾಡ್ತಾ ಇಲ್ಲ, ಓಕೆ, ಸ್ವಲ್ಪ ಲರ್ನ್ ಮಾಡ್ತಾ ಇದ್ದೇನೆ. ಅಂತ ಹೇಳಿದ್ರೆ ಇದು ಒಂಥರ ಇಂಟ್ರೆಸ್ಟ್, ಒಬ್ಬೊಬ್ಬರಿಗೆ ಬೇರೆ ಬೇರೆ ಹಾಬೀಸ್ ಇರುತ್ತೆ. ಕುಕಿಂಗ್ ಅಲ್ವಾ? ಓಕೆ. ಸೊ ಕುಕಿಂಗ್ ಮನೆಯಲ್ಲಿ ಬೋರ್ ಆದಾಗ ಮಾಡ್ತೀರಾ ಅಲ್ಲ ಡೈಲಿ? ಇಲ್ಲ, ಡೈಲಿ ಏನಾದ್ರು ಮಾಡ್ಬೇಕು ಅನ್ಸಿದಾಗ ಮಾಡ್ತೇನೆ. ಓಕೆ. ಸೊ ಏನಾದ್ರು ಏನ್ ಸ್ಪೆಷಲ್ ಐಟಮ್ಸ್ ಇವತ್ತು ನಮ್ಗೆ ಹೇಳ್ಕೊಡ್ತೀರಾ ವೀಕ್ಷಕರಿಗೆ? ಚಿಕನ್ ಮಸಾಲಾ ಅಂತ, ಅದು ಕಸ್ತೂರಿ ಮೆಥಿ ಎಲ್ಲ ಹಾಕ್ಬಿಟ್ಟು ಚಿಕನ್ ಮಸಾಲಾ, ತುಂಬಾ ಈಸಿ ಮೆಥಡ್ ಅದು. ಓಕೆ ಓಕೆ. ಅದನ್ನ ಮಾಡ್ತಾ ಇದ್ದೇನೆ. ಓಕೆ. ಇನ್ನೊಂದು ಬಸಳೆ ಎಲೆದು, ತುಂಬಾ ಈಗ ಸಮ್ಮರ್ ಅಲ್ವಾ, ಬಸಳೆ ಎಲೆ ತುಂಬಾ ತಂಪದು. ಓಕೆ. ಸೊ ಅದು ಮೊಸರೆಲ್ಲ ಆಡ್ ಮಾಡ್ಬಿಟ್ಟು ಮಾಡ್ತಾ ಇದ್ದೇನೆ. ಎಸ್ ಎಸ್. ಏನೆಲ್ಲ ಬೇಕು ಮೇಡಮ್ ಈಗ ಫಸ್ಟ್ ಡಿಶ್ ಗೆ ಏನೆಲ್ಲ ಬೇಕು? ಈಗ ನಾನು ಫಸ್ಟ್ ಚಿಕನ್ ಮಸಾಲೆ ಮಾಡ್ತಾ ಇದ್ದೇನೆ. ಓಕೆ. ಅದಕ್ಕೆ ಫಸ್ಟ್ ಚಿಕನ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಗ್ರೀನ್ ಚಿಲ್ಲಿ, ಕಸೂರಿ ಮೇಥಿ, ಆಮೇಲೆ ಆನಿಯನ್, ಟೊಮೆಟೊ, ಜೀರಾ, ಚಿಕನ್ ಮಸಾಲ ಪೌಡರ್, ಸಾಲ್ಟ್, ಎಷ್ಟು ಬೇಕೋ ಸ್ಪೈಸಿಗೆ ಬೇಕಾದ್ರೆ ರೆಡ್ ಚಿಲ್ಲಿ ಹಾಕೊಳ್ಬಹುದು. ಮತ್ತೆ ಇನ್ನೊಂದಂದ್ರೆ ಹುಣಸೆ ಹಣ್ಣು ಬೇಕು, ಆಯಿಲ್, ಇಷ್ಟೇ. ಓಕೆ. ಸೊ ಇದು ಮನೆಯಲ್ಲಿ ಜಾಸ್ತಿ ಯಾರಿಗೆ ಇಷ್ಟ ಆಗುತ್ತೆ ನೀವು ಮಾಡೋರಂತ? ಇದು ಹಸ್ಬೆಂಡ್ ಗೆ ಮತ್ತೆ ನನ್ನ ಮಗನಿಗೆ ಮತ್ತೆ ಪೇರೆಂಟ್ಸ್ ಗೆಲ್ಲ ಇಷ್ಟ ಆಗುತ್ತೆ. ಯಾಕಂದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿದೆ, ಅದು ಕಸೂರಿ ಮೆಥಿ ಆಡ್ ಮಾಡೋದ್ರಿಂದ. ಇಂಗ್ರೀಡಿಯೆಂಟ್ಸ್ ಕಡಿಮೆ ಬಟ್ ಟೇಸ್ಟ್ ಜಾಸ್ತಿ. ಎಷ್ಟು ನಿಮಿಷದೊಳಗೆ ಆಗ್ತದೆ ಇದು? ಒಂದು 10 ನಿಮಿಷ. ಯಾಕಂದ್ರೆ ಈಗ ಕೆಲವರಿಗೆ ಸ್ವಲ್ಪ ಕೆಲಸ ಹೋಗುವವರಿಗೆ ಸ್ವಲ್ಪ ಬ್ಯುಸಿ ಇರ್ತಾರೆ, ಬೇಗ ಆಗ್ಬೇಕಲ್ಲ. ಅಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ಗಂಟೆಗಟ್ಟಲೆ ವೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಇದು 15 ಮಿನಿಟ್ಸ್ ಅಂತಲ್ಲ, 15 ಮಿನಿಟ್ಸ್ ಒಳಗೆ ತಿನ್ಬೋದು. ಅದೇ ರೆಡಿ ಇರಬೇಕು. ಎಸ್ 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 ಎಸ್, ಕರೆಕ್ಟ್. ಹಾಗಾದ್ರೆ ರೆಡಿ ಅಲ್ವಾ ನೀವು? ನಾನಂತೂ ರೆಡಿ ಇದ್ದೇನೆ, ವೀಕ್ಷಕರು ಕೂಡ ರೆಡಿ ಇದ್ದಾರೆ. ಓಕೆ, ರೆಡಿ. ಎಸ್ ಮೇಡಮ್, ಈಗ ಮೊದಲಿಗೆ ಏನು ಮಾಡಬೇಕಾಗುತ್ತೆ? ಮೊದಲಿಗೆ ಈಗ ಆಯಿಲ್ ಹಾಕಬೇಕು. ಆಯಿಲ್ ಹಾಕಬೇಕು. ಯಾವ ಆಯಿಲ್ ಕೂಡ ಆಗುತ್ತೆ? ಓಕೆ ಓಕೆ ಓಕೆ, ಡನ್. ಆಯಿಲ್ ಅಂತ ಹೇಳಿದ್ರೆ ಈ ಓನಿಯನ್ ಎಲ್ಲ ಉಂಟಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ತುಂಬಾ ಕಡಿಮೆ ಹಾಕ್ಬಿಟ್ರೆ ಅದು ಅಡಿಗೆಲ್ಲ. ಎಸ್ 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 ಎಸ್. ಓಕೆ. ಈಗ ಸ್ವಲ್ಪ ಬಿಸಿ ಆಯ್ತಾ ಅಂತ ಈಗ ಫಸ್ಟ್ ಏನು ಮಾಡಬೇಕು? ಈಗ ಫಸ್ಟ್ ಆನಿಯನ್ ಹಾಕಬೇಕು. ಓಕೆ, ಆನಿಯನ್. ಓಕೆ. ಎಷ್ಟು ಅಂತ ನೀವು ಹೇಳಬೇಕು. ಆನಿಯನ್ ಅಂತ ಹೇಳಿದ್ರೆ ಈಗ ಒಂದು ನಾನೀಗ ಇಲ್ಲಿ 250 ಗ್ರಾಮ್ ತಗೊಂಡಿದ್ದೀನಿ. ಓಕೆ ಓಕೆ. ಈಗ 1 kg ತಗೊಂಡು ಹೇಳಿದ್ರೆ ಒಂದು 3-4 ಮೀಡಿಯಂ ಸೈಜ್ ಅದು ಆನಿಯನ್ ಅನ್ನ ಹಾಕಬೇಕು. ಓಕೆ ಓಕೆ. ಇದು ಯಾವ ಕಲರ್ ಬರುವ ತನಕ ಮೇಡಮ್? ಇದು ಸ್ವಲ್ಪ ಬ್ರೌನಿಶ್. ಓಕೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಂದ್ರೆ ಇದು ಚಿಕನ್ ಮಸಾಲಾ ಅಲ್ವಾ, ಆಕ್ಚುಲಿ ಮಸಾಲಾ ಸ್ಟ್ರಾಂಗ್ ಆಗಿರ್ಬೇಕು. ಇದು ಆನಿಯನ್ ಮತ್ತೆ ಟೊಮೆಟೊ ಇಂದನೇ ಅದು ಗ್ರೇವಿ ಆಗೋದು. ಓಕೆ ಓಕೆ ಓಕೆ. ಈಗ ಒಂದು ಸ್ವಲ್ಪ ಜೀರಾ ಹಾಕ್ತೇನೆ. ಜೀರಾ ಹಾಕಿ. ಓಕೆ. ಇದು ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತಲ್ಲ. ಎಸ್ ಎಸ್ ಎಸ್. ಸ್ವಲ್ಪ ಹಾಕೋದು. ಓಕೆ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಬರುತ್ತಾ? ಹಾಗೇನಿಲ್ಲ. ಓಕೆ, ಗೊತ್ತಾಗುತ್ತೆ ಅಲ್ವಾ? ಓಕೆ. ಸೊ ಇದೀಗ ಕಲರ್ ಬರುವ ತನಕ ವೇಟ್ ಮಾಡಬೇಕಾಗ್ತದೆ. ಸೊ ಇದು ಮೇ ಬಿ ಚಿಕನ್ಗೆ ಮೊದಲು ಫಸ್ಟ್ ಅಂತ ಹೇಳಿದ್ರೆ ನಾವು ಚಿಕನ್ ತಗೊಳ್ತೇವಲ್ಲ, ಚಿಕನ್ ಅನ್ನು ವಾಶ್ ಎಲ್ಲ ಮಾಡ್ಬಿಟ್ಟು ಅದಕ್ಕೆ ಹಲ್ದಿ ಪೌಡರ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಲೆಮನ್. ಓಕೆ. ಲೆಮನ್ ಅಂತ ಹೇಳಿದ್ರೆ ನಾನೀಗ ಮ್ಯಾರಿನೇಟ್ ಮಾಡಿದ್ದೇನೆ, ಒಂದು ಹಾಫ್ ಅನ್ ಅವರ್ ಇರಬೇಕು. ಓಕೆ, ಹಾಫ್ ಅನ್ ಅವರ್ ಬೇಕು. ಹೌದು. ಮತ್ತೆ ಸಾಲ್ಟ್ ಅಂದ್ರೆ ಈಗ ಲೆಮನ್ ಅಂತ ಹೇಳಿದ್ರೆ ಒಂದು 1 kgಗೆ ಒಂದು ಹಾಫ್ ಇದನ್ನ ಪೀಸ್ ತಗೊಂಡು ಹಾಕ್ಬೇಕು. ಅದು ಚೆನ್ನಾಗಿ ಮ್ಯಾರಿನೇಟ್ ಆದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಓಕೆ.
ಎಸ್, ಈಗ ಆಲ್ರೆಡಿ ಸ್ವಲ್ಪ ಬ್ರೌನ್ ಆಗ್ತಿದೆ ಆಗ್ತಾ ಇದೆ. ಓಕೆ. ಸೊ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಮೇಡಮ್? ಹಸ್ಬೆಂಡ್ ಮೊದಲು ನನ್ನ ಮ್ಯಾರೇಜ್ ಆಗುವಾಗ ಫಸ್ಟ್ ಆರ್ಮಿಯಲ್ಲಿ ಇದ್ರು. ಓಕೆ. ಅವರು 17 ಇಯರ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅವರಿಗೆ ಈಗ ಇಲ್ಲಿ ಬಿಗ್ ಬಜಾರ್, ಉಡುಪಿ ಬಿಗ್ ಬಜಾರ್ ಅಡ್ಮಿನ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಓಕೆ ಓಕೆ. ಅವರಿಗೆ ಅಡಿಗೆ ಮಾಡಿ ಬರುತ್ತೆ? ಹಾ, ಅಂದ್ರೆ ಆರ್ಮಿಯಲ್ಲಿ ಇರುವಾಗ ಅದೆಲ್ಲ ಕಲ್ತ್ಕೊಂಡಿರ್ತಾರೆ. ನಾರ್ತ್ ಸೈಡ್ ಡಿಶ್ ಅವರಿಗೆ ಸ್ವಲ್ಪ ದಾಲ್ ಫ್ರೈ, ಆಮೇಲೆ ಈ ತರದ್ದೇ. ಸಂಡೇಸ್ ಜಾಸ್ತಿಯಾಗಿ ಅವರೇ ಮಾಡ್ತಾರೆ. ಸಂಡೇ ಅವರಿಗೆ ಟೈಮ್ ಇರಲ್ಲ. ವೆನ್ಸ್ಡೇ ಮತ್ತೆ ಸ್ಯಾಟರ್ಡೇ ಸಂಡೇ ಫುಲ್ ಬಿಸಿ ಇರ್ತಾರೆ. ಏನಾದ್ರೂ ಒಂದು ಸ್ಪೆಷಲ್ ಡಿಶ್ ಮಾಡಿ ಕೊಡ್ತಾರೆ ನಿಮ್ಗೆ ಪ್ರೀತಿಯಿಂದ? ಹಾಗಂತ ಅವ್ರಿಗೆ ಟೈಮ್ ಇರಲ್ಲ. ನೀವೇ ಮಾಡಿ ಕೊಡ್ಬೇಕು ಅಲ್ವಾ? ಹೌದು, ನಾನು ಮಾಡಿದ್ದನ್ನ ಚೆನ್ನಾಗಿ ಓಕೆ. ಸೊ ನೀವು ಮಾಡಿರುವಂತ ಅಡಿಗೆಗಳು ಎಲ್ಲ ಜಾಸ್ತಿ ಟೇಸ್ಟಿ ಆಗಿರುತ್ತೆ ಹೇಳ್ತಾರೆ. ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟು ಹೇಳ್ತಾರೆ, ನೆನ್ಸ್ಕೊಳ್ತಾರೆ. ಅದೇ ಖುಷಿ ಅಲ್ವಾ? ತಿನ್ನುವವರು ಇರ್ಬೇಕು. ನಾವು ಮಾಡಿದ ನಂತರ ಏನಾದ್ರು ಒಂದು ಸ್ಪೆಷಲ್ ಐಟಮ್ಸ್ ಇದ್ರೆ ನಾವು ಓಕೆ, ತುಂಬಾ ಜನ ತಿಂದ್ರೆ ಓಕೆ, ತಿನ್ಲಿಲ್ಲ ಅಂದ್ರೆ ಅಷ್ಟೊಂದು ಬೇಜಾರು ಆಗ್ಬೋದು. ಓಕೆ ಓಕೆ. ಅಂಡ್ ಮನೆಯಲ್ಲಿ ಯಾರು ಮಗ ಏನ್ ಮಾಡ್ತಿದ್ದಾರೆ? ಸ್ಕೂಲಿಗೆ ಹೋಗ್ತಾರೆ. ಎಷ್ಟನೇ ಕ್ಲಾಸ್ ಅವರು? 7th ಸ್ಟ್ಯಾಂಡರ್ಡ್. ಓಕೆ ಓಕೆ. ಸೊ ಇದು ಕೆಲವೊಂದ್ಸತಿ ನಮ್ಗೆ ಜಾಸ್ತಿ ಬ್ರೌನ್ ಆದ್ರೆ ಟೇಸ್ಟ್ ಚೇಂಜಸ್ ಆಗುತ್ತೆ ಅಂತಲ್ವಾ? ಇಲ್ಲ, ಇದು ಸುಮಾರು ಬ್ರೌನ್ ಆಗ್ಬೇಕು. ಅಂದ್ರೆ ಗ್ರೇವಿ ಈ ತರ ಇದ್ಬಿಟ್ರೆ ಹಾಗೆ ಪೀಸ್ ಪೀಸ್ ಇದ್ಬಿಡುತ್ತೆ. ಓಕೆ ಓಕೆ. ಸೊ ಗ್ರೇವಿ ಆಗ್ಬೇಕಂತ ಹೇಳಿದ್ರೆ ಜಾಸ್ತಿ ಬ್ರೌನ್ ಆಗ್ಬೇಕು. ಓಕೆ. ಎಸ್ ಮೇಡಮ್, ರೆಡಿ ಆಯ್ತಾ ಅಂತ? ಹಾ ಹೌದು, ಈಗ ರೆಡಿ ಆಗಿದೆ. ಫುಲ್ ಬ್ರೌನಿಶ್ ಆದ್ರೂ ಬ್ರೌನಿಶ್ ಆಗಬೇಕು. ಓಕೆ. ಇಲ್ಲಾಂದ್ರೆ ಗ್ರೇವಿ ಆಗಲ್ಲ ಚೆನ್ನಾಗಿ. ಈಗ ನಾನು ಟೊಮೆಟೊ ಆಡ್ ಮಾಡ್ತಾ ಇದ್ದೀನಿ. ಎಸ್ ಎಸ್ ಎಸ್. ಇದು ಟೊಮೆಟೊ ಎಷ್ಟು ಬೇಕಾಗುತ್ತೆ? ಮೀಡಿಯಂ ಸೈಜ್ ಇದ್ದು 1 kg ಅಂತ ಹೇಳಿದ್ರೆ ಒಂದು 3 ಆದ್ರೂ ಬೇಕಾಗುತ್ತೆ. ಸ್ವಲ್ಪ ಮೀಡಿಯಂ ಸೈಜ್ ಇದ್ದು ನಾನಿಲ್ಲಿ 2 ತಗೊಂಡಿದ್ದೇನೆ, 2 ತಗೊಂಡಿದ್ದೇನೆ. ಇದನ್ನ ಹಾಕ್ಬೇಕು. ಇದು ಕೂಡ ಚೆನ್ನಾಗಿ ಗ್ರೇವಿ ಬರೋ ತನಕ ಕುಕ್ ಆಗ್ಬೇಕು. ಮೇ ಬಿ ಈಗ ಕಂಪ್ಲೀಟ್ ಆಗಿದೆ ಅಲ್ವಾ? ಹೌದು. ಓಕೆ. ಎಲ್ಲ ಮೆಲ್ಟ್ ಆಗಿದೆ. ಇಷ್ಟಾದ್ರೂ ಆಗ್ಬೇಕು, ಅಂದ್ರೆ ಇನ್ನೂ ಆದ್ರೂ ಒಳ್ಳೇದೇ. ಓಕೆ. ಕೆಲವರು ಇದು ಹಾಕುವಾಗ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾರೆ, ಅದು ಬೇಡ ಆ ತರ ಇಲ್ಲ. ಲಾಸ್ಟ್ ಅಲ್ಲಿ ಇದು ಆಯಿಲ್ ಅಲ್ಲೇ ಆಗ್ಬೇಕು. ಓಕೆ ಓಕೆ. ಈಗ ನಾನು ಚಿಕನ್ ಮಸಾಲಾ ಹಾಕ್ತೇನೆ. ಚಿಕನ್ ಮಸಾಲಾ ಹಾಕ್ತೀರಾ? ಅದಕ್ಕಿಂತ ಮೊದಲೇ ಗ್ರೀನ್ ಚಿಲ್ಲಿ ಹಾಕ್ತೇನೆ. ಓಕೆ. ಅದಕ್ಕಿಂತ ಮೊದಲು ಗ್ರೀನ್ ಚಿಲ್ಲಿ ಎಷ್ಟು ಬೇಕು? ಖಾರ ಜಾಸ್ತಿ ಇದ್ದವರಿಗೆ ಎಷ್ಟು ಬೇಕು ಖಾರ ಅಷ್ಟು. ಹೌದು, ನಾನು ಇದನ್ನ ಮಸಾಲಾ ಹಾಕ್ತೇನಲ್ಲ, ಅದರಲ್ಲಿ ಸ್ವಲ್ಪ ಖಾರ ಇರುತ್ತೆ. ಓಕೆ ಓಕೆ. ಇದು ನಾನೀಗ 250 ಗ್ರಾಮ್ ಆಗ್ಲಿಕ್ಕಾಗಿ ನಾನು ಒಂದೇ ತಗೊಂಡಿರೋದು. ಒಂದು ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಎಸ್, ಇದನ್ನ ಹಾಕ್ಬೇಕು. ಎಸ್. ಓಕೆ. ಮಿಕ್ಸ್ ಅಪ್ ಮಾಡಬೇಕು. ನಾನೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕ್ತೇನೆ. ಅದು ಎಷ್ಟು ಬೇಕು ಅಷ್ಟೇ, ಜಾಸ್ತಿ ಬೇಡ. ಸ್ವಲ್ಪ ಒಂದು ಸ್ಪೂನ್. ಓಕೆ, ಒಂದು ಸ್ಪೂನ್ ಸಾಕು. ಓಕೆ ಓಕೆ. ಫ್ಲೇವರಿಗೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡುವಾಗ ಹಾಕಿರ್ತೀವಿ. ಸೊ ಈ ಮಸಾಲೆ ಯಾವ್ದಂದ್ರೆ SRR ಮಸಾಲೆ ಜಾಸ್ತಿಯಾಗಿ ಮನೇಲಿ ಯೂಸ್ ಮಾಡ್ತೀರಾ ಅಲ್ವಾ? ಸೊ ಇದಾದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ? ಚಿಕನ್ ಮಸಾಲಾ ಆಡ್ ಮಾಡ್ತೇನೆ. ಚಿಕನ್ ಮಸಾಲಾ, SRR ಮಸಾಲಾ. ಓಕೆ ಓಕೆ ಓಕೆ. ಆಡ್ ಮಾಡ್ತಾ ಇದ್ದೇನೆ. ಇದೊಂದು 3 ಸ್ಪೂನ್ ಅಂತೂ ಹಾಕ್ಬೇಕು. ಓಕೆ. ಸ್ವಲ್ಪ ಟೇಸ್ಟ್ ಬರ್ಬೇಕಾದ್ರೆ ಸ್ವಲ್ಪ ಮಸಾಲಾ ಅಲ್ವಾ? ಓಕೆ. ಮಸಾಲಾ ಹೀಗಾಗಿ ಇದಕ್ಕೆ ಈಗ ನೀರ್ ಮಿಕ್ಸ್ ಮಾಡ್ಬೇಕಾ ಬೇಡವಾ? ಇದಕ್ಕೆ ನಾನು ಚಿಕನ್ ಆಡ್ ಮಾಡಿದ ಮೇಲೆ ನೀರ್ ಮಿಕ್ಸ್ ಮಾಡ್ಬೇಕು. ಓಕೆ ಓಕೆ. ಮನೆಯಲ್ಲಿ ಈಗ ಅಂತೂ ಪ್ರತಿಯೊಂದು ಮನೆಯಲ್ಲಿ ಸಂಡೇ ಸ್ವಲ್ಪ ಈಗ ಸ್ಪೆಷಲ್ ಅಲ್ವಾ? ಸೊ ಚಿಕನ್ ಆಗ್ಲಿ ವೆಜ್ ಆಗ್ಲಿ ಏನಾದ್ರೂ ಮಾಡ್ತಾ ಇರ್ತೀವಿ. ಅಂಡ್ ನೀವು ಫ್ರೀ ಇರುವಾಗ ಏನು ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡ್ತೀರಿ ಜಾಸ್ತಿ ಆಗಿ? ಅಂದ್ರೆ ನಾರ್ಮಲ್ ಆಗಿ ಮಾಡ್ತಾ ಇರುವಂತ ಡಿಶ್ ಯಾವುದು? ನಾರ್ಮಲ್ ಆಗಿ ಮನೆ ತುಂಬಾ ಇಷ್ಟ ಮಾಡೋದು ಅಂದ್ರೆ ನನ್ನ ಮಗನಿಗೆ ಈಗ ಸಂಡೇ ಅಂತ ಹೇಳಿದ್ರೆ ಆಲೂ ಪರೋಟ ಮಾಡೋದು ಸ್ವಲ್ಪ ಡಿಫಿಕಲ್ಟ್. ಅದು ಅಂದ್ರೆ ತುಂಬಾ ಕೆಲಸ. ಅದು ನಾನು ಹೆಚ್ಚಾಗಿ ಆಲೂ ಪರೋಟ ಮತ್ತೆ ಅದು ಮೊಸರದ್ದು ಬರುತ್ತಲ್ಲ, ರೈತ ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡ್ತೇನೆ. ಆಮೇಲೆ ಸ್ವೀಟ್ ಅಲ್ಲಿ ಪೂರಿ ಈ ತರದ್ದೆಲ್ಲ ಅವನಿಗೆ ಏನ್ ಇಷ್ಟನೋ ಸಾಮಾನ್ಯವಾಗಿ ಅದನ್ನೇ ಮಾಡ್ತೇನೆ. ಗುಲಾಬ್ ಜಾಮೂನ್ ಇರ್ಬೋದು ಅಥವಾ ಪೂರನ್ ಪೂರಿ ಈ ತರದ್ದು ಕೆಲವೊಂದು ಐಟಮ್ಗಳು ಮಾಡ್ತಾ ಇರ್ತೀರಿ ಹೌದು ಅಲ್ವಾ? ಹೌದು. ಓಕೆ. ಈ ಹೊಸ ಡಿಶ್ ಎಲ್ಲ ಟ್ರೈ ಮಾಡ್ತೀರಲ್ವಾ? ಫಸ್ಟಿಗೆ ಪ್ರಯೋಗ ಯಾರ ಮೇಲೆ ಮಾಡ್ತೀರಾ? ನಾನೇ ಫಸ್ಟ್ ತಿಂದು ನೋಡ್ತೇನೆ, ತಿಂದು ನೋಡ್ಬಿಟ್ಟು ಅವ್ರಿಗೆ ಕೊಡ್ತೇನೆ.
ಓಕೆ. ಅಲ್ಲ ಕೆಲವೊಂದು ಮನೇಲಿ ಹೇಗೆ ಹೇಳ್ತಾರೆ ಅಂದರೆ ಹೊಸ ಹೊಸ ಅಡಿಗೆಗಳನ್ನ ಮಾಡ್ತಾರೆ, ಪಾಪ ಹಸ್ಬೆಂಡ್ ಇರ್ತಾರೆ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಈಗ ನಾನು ಚಿಕನ್ ಹಾಕ್ತೀರಾ? ಓಕೆ ಓಕೆ ಓಕೆ. ಎಸ್ ಎಸ್. ಚಿಕನ್ ಎಷ್ಟು ಬೇಕು ಡಿಪೆಂಡ್ಸ್ ಅಲ್ವಾ, ಎಷ್ಟು ಕೆಜಿ ಅದು ಅಲ್ವಾ, ನಾವು ಎಷ್ಟು ತಿಂತೇವೋ ಅಷ್ಟೇ. ಓಕೆ. ಇದನ್ನ ಮ್ಯಾರಿನೇಟ್ ಮಾಡಿ ಆಗಿದೆ. ಎಸ್, ಇದು ನೀವು ಹೇಳಿದ್ದು 15 ಮಿನಿಟ್ಸ್ ಇಡಬೇಕು. ಹೌದು. ಓಕೆ. ಆ ಚಿಕನ್ ಮಸಾಲ ಹಾಕಿ ಸ್ಮೆಲ್ ಸೂಪರ್ ಆಗಿ ಬರ್ತಿದೆ ಅಲ್ವಾ, ಮಸಾಲ ಒಳ್ಳೆದಿದೆ, SRR ಮಸಾಲ. ಓಕೆ. ಈಗ ನಾನು ಒಂದು ಸ್ವಲ್ಪ ರೆಡ್ ಚಿಲ್ಲಿ. ಓಕೆ ಓಕೆ. ಪೌಡರ್. ಓಕೆ. ಇಟ್ಸ್ ಹಾಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ. ಎಷ್ಟು ಅಂದ್ರೆ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು. ಓಕೆ. ಕೆಲವರಿಗೆ ತುಂಬಾ ಖಾರ ಬೇಕು, ಕೆಲವರಿಗೆ ಖಾರ ಅಂತೂ ಆಗಲ್ಲ ಕೆಲವರಿಗೆ. ಹೌದು. ಓಕೆ. ಆಮೇಲೆ ನನಗೆ ಕಸೂರಿ ಮೆಥಿನ ಆಡ್ ಮಾಡಿ. ಓಕೆ ಓಕೆ ಓಕೆ. ಸ್ವಲ್ಪ ಜಾಸ್ತಿ ಬೇಕು, ಅಂದ್ರೆ ಫ್ಲೇವರ್ ಇದರಿಂದನೇ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇದನ್ನ ಯಾವುದಂದ್ರೆ ಹುಣಸೆ ಹಣ್ಣು ಅಂತ ಸಿಗುತ್ತಲ್ವಾ, ಅದನ್ನ ಆಡ್ ಮಾಡಬೇಕು. ಓಕೆ. ಆಲ್ರೆಡಿ ತುಂಬಾ ಅಂತ ಬೇಡ, ಜಸ್ಟ್ ಫ್ಲೇವರಿಗೆ. ಅಂದ್ರೆ ಆಲ್ರೆಡಿ ನಾವು ಈಗ ಲೆಮನ್ ಹಾಕಿದ್ರೆ ಮತ್ತೆ ಟೊಮೆಟೊ ಜಾಸ್ತಿ ಆದ್ರೆ ತುಂಬಾ ಹುಳಿ ಬಿಡುತ್ತೆ. ಓಕೆ ಓಕೆ. ಈಗ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ರುಚಿಗೆ ತಕ್ಕಷ್ಟು. ರುಚಿಗೆ ಫುಲ್ ಬೇಡ ಅಲ್ವಾ? ಹೌದು, ತಿನ್ನಕ್ಕಾಗಲ್ಲ. ಎಸ್. ಉಪ್ಪು ಬೇಕೇ ಅಲ್ವಾ, ಸ್ವಲ್ಪ ಸಾಲ್ಟ್ ಬೇಕೇ ಪ್ರತಿಯೊಂದಕ್ಕೂ ಅಲ್ವಾ? ಎಸ್. ಈಗ ಸ್ವಲ್ಪ ವಾಟರ್ ಹಾಕಬೇಕು. ಇದು ಸ್ವಲ್ಪ ಜ್ಯೂಸ್ ಟೈಪ್ ಮಾಡ್ಕೋಬೇಕಂದ್ರೆ ಜಾಸ್ತಿ ನೀರು ಹಾಕ್ಬೇಕು. ಯಾಕಂತ ಹೇಳಿದ್ರೆ ಅದು ಚೆನ್ನಾಗಿ ಸಿಮ್ಮಲ್ಲೇ ಬೇಯಿಸ್ಬೇಕು ಅದನ್ನ. ಅದು ಬೆಂದು ಅದೆಲ್ಲ ಪೀಸ್ ಉಂಟಲ್ಲ ಚಿಕನ್ಗೆ, ಆ ಫ್ಲೇವರ್ ಎಲ್ಲ ಹಿಡ್ಕೋಬೇಕು, ಮಸಾಲ ಎಲ್ಲ ಹಿಡ್ಕೊಂಡು ಅದು ಚೆನ್ನಾಗಿ ಮತ್ತೆ ಗ್ರೇವಿನೂ ಬರುತ್ತೆ ಅದ್ರ ಜೊತೆನೆ. ಓಕೆ. ಸೊ ಹಾಗಾಗಿ ಆ ಒಂದು ಮೆಥಡ್ ಇಂದ ಯೂಸ್ ಮಾಡಬೇಕಾಗ್ತದೆ ಅಲ್ವಾ? ಸೊ ಮೇಡಮ್, ಈಗ ಒಂದು ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ. ಎಸ್. ಸೊ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಸ್ಪಂದನ ಟಿಲ್ ಮುಂದುವರುತ್ತೆ. ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸ್ಪಾನ್ಸರ್ಡ್ ಬೈ SRR ಮಸಾಲೆಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮತ್ತೊಮ್ಮೆ ಸ್ವಾಗತ. ಮೇಡಮ್, ಈಗ ರೆಡಿ ಅಂತ ಅಲ್ವಾ? ಸೊ ಅದಂದ್ರೆ ಎಲ್ಲ ಬೆಂದ್ಮೇಲೆ ಎಲ್ಲ ಆಯಿಲ್ ಅಲ್ಲಿ ಬಿಟ್ಕೊಳ್ಬೇಕು. ಓಕೆ. ಜಾಸ್ತಿ ಇದರಿಂದ ಇಷ್ಟ ಆದ್ರೆ ಸಾಕು, ಇಷ್ಟು ತಿಕ್ ಆಗ್ಬೇಕು. ಈಗ ಸರ್ವ್ ಮಾಡಿ. ಓಕೆ ಓಕೆ. ಈಗ ನಾನಂತೂ ರೆಡಿ ಇದ್ದೇನೆ ಟೇಸ್ಟ್ ಮಾಡಲಿಕ್ಕೆ. ಎಸ್. ಇದಕ್ಕೆ ಈ ಪರೋಟ ನೀವು ಹೇಳಿದಾಗೇನೆ ಸೂಟ್ ಆಗ್ತದೆ ಅಲ್ವಾ? ಅಕ್ಕಿ ರೊಟ್ಟಿ, ಓಕೆ, ಚಪಾತಿ. ಓಕೆ, ಚಪಾತಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದು ಅಲ್ವಾ? ಹೌದು. ಓಕೆ. ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ? ಓಕೆ. ಎಸ್, ಈಗ ರೆಡಿ ಆಗಿದೆ. ಓಕೆ. ಟೇಸ್ಟ್ ಮಾಡಿ ಹೇಳಬೇಕು ಅಲ್ವಾ? ಎಸ್ ಎಸ್ ಎಸ್. ಓಕೆ. ಸೊ ವೀಕ್ಷಕರಿಗೆ ಕೂಡ ಗೊತ್ತಾಗಬೇಕಲ್ವಾ ಟೇಸ್ಟ್ ಏನಾಗಿದೆ ಅಲ್ವಾ? ಓಕೆ. ಪಾಪ ನೀವು ಇಷ್ಟು ಬ್ಯುಸಿ ಇದ್ದು ನೀವು ಬಂದು ನಮಗೆ ಕಳಿಸ್ತಾ ಇದ್ದೀರಾ ಯಾವ ಥರ ಮಾಡಬೇಕು ಅಂತ. ಇದು ಚಿಕನ್ ಮಸಾಲ ಅಲ್ವಾ? ಓಕೆ ಓಕೆ. ಸೊ ನನಗೂ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು. ಓಕೆ, ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ? ಓಕೆ. ಸೊ ಹಾಗಾದ್ರೆ ನೀವು ಟೇಸ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ. ಓಕೆ, ನೋಡೋಣ. ಚಿಕನ್
ಚಿಕನ್ ಮಸಾಲ ಅಲ್ವಾ? ಓಕೆ. ಸೊ ವೀಕ್ಷಕರೇ, ಈಗ ಚಿಕನ್ ಮಸಾಲವನ್ನು ಟೇಸ್ಟ್ ಮಾಡಿ ಹೇಳ್ತೇನೆ. ಆ್ಯಂಡ್ ನಿಮ್ಗೆ ಸ್ವಲ್ಪ ಯೋಚನೆ ಆಗ್ತಿರ್ಬೋದು ಏನು ಹೇಳ್ತಾರೆ ಇವರು ಅಲ್ವಾ? ಓಕೆ. ಸೊ ಇದಕ್ಕೆ ನೀವು ಹೇಳಿದ್ದು ರೋಟಿ ಮತ್ತು ಪರೋಟ ಅದೆಲ್ಲ ಆಗ್ತದಲ್ವಾ? ಗ್ರೇಟ್. ಸೂಪರ್ ಮೇಡಮ್, ಖುಷಿ ಆಯ್ತು ನನಗೆ. ನೀವು ಹೇಳಿದಾಗ ಪರೋಟ ನನ್ನ ಪ್ರಕಾರ 8, 9, 10 ಹೋಗ್ಬೋದು ಈ ಮಸಾಲಕ್ಕೆ. ಓಕೆ. ಆ್ಯಂಡ್ ಗ್ರೇಟ್. ನೀವು ಹೇಳಿದಾಗೇ ಒಂದು ನನ್ನ ಪ್ರಕಾರ ಎಲ್ಲ ರೆಡಿ ಇದ್ದರೆ ಒಂದು 20 ನಿಮಿಷ, ಅರ್ಧ ಗಂಟೆ ಒಳಗೆ ಆಗ್ಬೋದು ಅಲ್ವಾ? ಓಕೆ, ಗ್ರೇಟ್. ನನಗೆ ಇದನ್ನು ಮನೆಗೆ ಪಾರ್ಸೆಲ್ ಮಾಡಿಕೊಡಿ. ಓಕೆ. ಓಕೆ. ಸೊ ಗ್ರೇಟ್. ತುಂಬ ಖುಷಿ ಆಯಿತು. ಈ ಒಂದು ಡಿಶ್ ನೀವು ನಮ್ಮ ವೀಕ್ಷಕರಿಗೋಸ್ಕರ ಕಳಿಸಿಕೊಟ್ಟಾಯಿತು. ಓಕೆ. ಸೊ ಮೇಡಮ್, ಇದಕ್ಕೆ ಮತ್ತೊಮ್ಮೆ ಹೇಳಬೇಕಾಗತ್ತೆ ಏನೆಲ್ಲ ಐಟಮ್ಸ್ ಹಾಕಿದ್ರೆ ಅಂತ. ಓಕೆ. ಫಸ್ಟ್ ಆಯಿಲ್, ರಿಫೈನ್ಡ್ ಆಯಿಲ್, ನಂತರ ಜೀರಾ ಹಾಕಬೇಕು, ನಂತರ ಓನಿಯನ್ ಅನ್ನ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು, ನಂತರ ಟೊಮೆಟೊ ಅದು ತುಂಬಾ ಎಲ್ಲ ಬಾಯ್ಲ್ ಆಗಬೇಕು, ನಂತರ ಮೆಲ್ಟ್ ಆಗಿಬಿಟ್ಟು ನಂತರ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕಬೇಕು, ನಂತರ ಚಿಕನ್ ಆ್ಯಡ್ ಮಾಡಬೇಕು. ಚಿಕನ್ ಆ್ಯಡ್ ಮಾಡಿಬಿಟ್ಟು ನಂತರ ಅದಕ್ಕೆ SRS ಅವ್ರದ್ದು ಚಿಕನ್ ಮಸಾಲ ಪೌಡ್ರು ಮತ್ತೆ ಸಾಲ್ಟ್, ಆಮೇಲೆ ಕಸೂರಿ ಮೇಥಿ ಇವೆಲ್ಲ ಹಾಕ್ಬಿಟ್ಟು ಸಿಮ್ಮಲ್ಲಿ ಅದನ್ನ ಬಾಯ್ಲ್ ಮಾಡಿ ವಾಟರ್ ಹಾಕ್ಬೇಕು. ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕ್ಬೇಕು. ಅದು ಚೆನ್ನಾಗಿ ತಿಕ್ಕಾಗೋ ತನಕ ಬಾಯ್ಲ್ ಆಗ್ಬೇಕು. ಅಂದ್ರೆ ಪೀಸ್ಗೆಲ್ಲ ಮಸಾಲೆ ಎಲ್ಲ ಫ್ಲೇವರ್ ಎಲ್ಲ ಹಿಡ್ಕೋಬೇಕು. ಇದು ಚಿಕನ್ ಮಸಾಲ ರೆಡಿ ಆಗ್ತದೆ ಅಲ್ವಾ? ಸೊ ಉಪ್ಪು ಮತ್ತೆ ಖಾರದ ಹುಡಿ ಅದೆಷ್ಟು ಬೇಕು ಅಷ್ಟೇ ಎಲ್ಲ ರುಚಿಗೆ ತಕ್ಕಷ್ಟು ಅದೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಲಾಸ್ಟ್ ಒಂದ್ ಅಂತ ಹೇಳಿದ್ರೆ ಹುಣಸೆ ಹಣ್ಣು. ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡುವಾಗ ಲೆಮನ್ ಜ್ಯೂಸ್ ಅನ್ನ ಹಾಕಿರ್ತೇವೆ ಮ್ಯಾರಿನೇಟ್ ಮಾಡಲಿಕ್ಕೆ. ಇದಕ್ಕೆ ಜಸ್ಟ್ ಒಂದ್ ಸ್ವಲ್ಪ ಫ್ಲೇವರ್, ಅದೇನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಹುಣಸೆ ಹಣ್ಣಿನ ರಸನ ರೆಡಿ ಮಾಡಿ ಇಟ್ಕೋಬೇಕು. ಒಂದ್ 2-3 ಸ್ಪೂನ್ ಅನ್ನ ಹಾಕ್ಬೇಕು. ಓಕೆ. ಓಕೆ. ಸೊ ಹಾಗಾಗಿ ಚಿಕನ್ ಮಸಾಲ ರೆಡಿ ಅಲ್ವಾ? ಓಕೆ. ಸೊ ವೀಕ್ಷಕರೇ, ನೀವು ಮೇಡಮ್ ಎಲ್ಲ ಹೇಳಿದ್ರು ಏನೆಲ್ಲ ಹಾಕಬೇಕು, ಏನೆಲ್ಲ ಐಟಮ್ ಬೇಕು ಅಂತ. ಸೊ ವಿದಿನ್ 20 to 25 ಮಿನಿಟ್ಸ್ ಒಳಗೆ ಚಿಕನ್ ಮಸಾಲ ರೆಡಿ ಆಗುತ್ತೆ. ಅಲ್ಟಿಮೇಟ್ ಟೇಸ್ಟ್ ಇದೆ. ಸೊ ಇದಕ್ಕೆ ರೋಟಿ ಆಗಲಿ ಪರೋಟ ಆಗಲಿ ಒಳ್ಳೆ ಸೂಟ್ ಆಗುತ್ತೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಏನಾದರೂ ಅಕ್ಕಿ ರೊಟ್ಟಿ ತರಬೇಕಾಗ್ತದೆ ನೀವು. ಓಕೆ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಈಗ ಯಾವುದು ಡಿಶ್ ರೆಡಿ ಮಾಡ್ಬೇಕಂತಿದ್ದೀರಾ? ಈಗ ಬಸಳೆ ಸೊಪ್ಪಿನ ಸಾಸಿವೆ. ಇದಕ್ಕೆ ಜಾಸ್ತಿ ಐಟಮ್ ಬೇಕಾಗಿಲ್ಲ. ಒಂದು ಕೋಕೋನಟ್, ಬಸಳೆ ಎಲೆ ಫಸ್ಟ್, ನಂತರ ಕೋಕೋನಟ್ ಪೇಸ್ಟ್, ನಂತರ ಮೊಸರು, ಆಮೇಲೆ ಸಾಲ್ಟ್. ಓಕೆ. ಸೊ ನಿಮಗೆ ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ? ಎರಡು ಇಷ್ಟ. ಜಾಸ್ತಿಯಾಗಿ ನಾನು ಒಂದು ವೆಜ್ ಮಾಡಿದ್ರೆ ಇನ್ನೊಂದು ನಾನ್ ವೆಜ್. ಓಕೆ. ಸೊ ಹಾಗೆ ಪ್ರತಿ ಅಂದ್ರೆ ಕೆಲವೊಂದು ಸತಿ ಮನೆಯಲ್ಲಿ ಆ ಥರನೇ ಮಾಡ್ತೀರಾ? ಆ ಥರನೇ ಮಾಡೋದು. ಓಕೆ. 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 ಸೊ ಗ್ರೇಟ್. ಆ್ಯಂಡ್ ಈಗ ಇವತ್ತು ಸ್ವಲ್ಪ ಹೆಲ್ದಿ ಫುಡ್ ಈಗ ಕಳಿಸ್ತಿದ್ದೀರಾ ಅಂತಲ್ವಾ? ತುಂಬಾ ಹೆಲ್ದಿ. ಅಂದ್ರೆ ಇದು ತುಂಬಾ ಕೋಲ್ಡ್, ಇದು ತಂಪು ಇದು. ಓಕೆ. ಓಕೆ. ಅದಕ್ಕೆ ಸಮ್ಮರ್ ಅಲ್ವಾ, ಅದಕ್ಕೆ ಇದನ್ನ ಮಾಡಿದ್ದೀನಿ. ಓಕೆ. ಓಕೆ. ಗ್ರೇಟ್. ಆ್ಯಂಡ್ ಈಗ ನಾವು ಏನು ಮಾಡಬೇಕು ಈಗ? ಫಸ್ಟಿಗೆ ಗ್ಯಾಸ್ ಗ್ಯಾಸ್ ಆನ್ ಇದೆ ಆಲ್ರೆಡಿ. ಈಗ ಇದನ್ನ ನಾನು ಬಸಳೆ ಸೊಪ್ಪಿದು ಇದನ್ನ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಓಕೆ. ಇದರಲ್ಲಿ ನಾನು ಸ್ವಲ್ಪ ತಗೊಂಡ್ಬಿಟ್ಟು ಈಗ ಕಟ್ ಮಾಡಿ ಫಸ್ಟ್ ಅದನ್ನ ಬಾಯ್ಲ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕು ಅದನ್ನ ಚೆನ್ನಾಗಿ ವಿತ್ ವಾಟರ್ ಅಲ್ಲಿ. ವಾಟರ್ ಅಷ್ಟೇ. ಇದಕ್ಕೆ ಆಯಿಲ್ ಎಲ್ಲ ಅಥವಾ ಯಾವುದೇ ಒಗ್ಗರಣೆ ಈ ತರದ್ದು ಯಾವುದು ಬೇಡ. ಜಸ್ಟ್ ಸಿಂಪಲ್ ಆಗಿರುವಂತದ್ದು ಅಷ್ಟೇ. ಸೊ ಇದನ್ನ ಈಗ ಕಟ್ ಮಾಡಬೇಕು ಅಲ್ವಾ, ಸ್ಲೈಸ್ ಆಗಿ. ಇದು ಜಾಸ್ತಿ ಬೆಳ್ದಿರಬಾರ್ದು. ಎಲೆ ಸ್ವಲ್ಪ ಹಸಿದು ಎಳೆ ಇರುತ್ತಲ್ಲ ಅದನ್ನ ತಗೋಬೇಕು. ಇದನ್ನ ನಾನೀಗ ಕಟ್ ಮಾಡ್ಕೊಳ್ತೀನಿ. ಸ್ಲೈಸ್ ಅಲ್ವಾ? ಸ್ಲೈಸ್ ಆಗಿ ತುಂಬಾ ಸಣ್ಣ, ಎಷ್ಟು ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ಅಲ್ವಾ? ಓಕೆ. ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತುಂಬಾ ಸಣ್ಣದಾಗಿ. ಈಗ ನಾನು ಇಲ್ಲಿ ಹಾಕ್ತೇನೆ. ಇದು ಬೇಯಿಸುವಷ್ಟು ವಾಟರ್ ಹಾಕಬೇಕು. ಸ್ವಲ್ಪ ಬೇಯಬೇಕಲ್ವಾ? ಬೇಯಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಬೇಯ್ತದ? ಬೇಗ ಬೇಯಲ್ಲ ಅಂತ ಹೇಳ್ತಾರೆ ಕೆಲವೊಂದು ಟೆಕ್ನಿಕಲ್ ಇದೆ. ಹೌದು. ಈ ಬೇಳೆ ಎಲ್ಲ ಬೇಯಿಸುವಾಗ ಸಾಲ್ಟ್ ಎಲ್ಲ ಹಾಕ್ಬಿಟ್ರೆ ಬೇಗ ಬೇಯಲ್ಲ. ಇದಕ್ಕೆ ಸ್ವಲ್ಪ ಸಾಲ್ಟ್ ಬೇಕು. ಸೊ ಅದು ಬೇಯ್ತಾ ಇರ್ಬೇಕಲ್ವಾ? ಬೇಯ್ತಾ ಇರ್ಬೇಕು. ಓಕೆ. ಇದು ನನ್ನ ಪ್ರಕಾರ 10 ಮಿನಿಟ್ಸ್ ಅಲ್ಲಿ ಆಗುತ್ತಾ ಅಂತ? ಬೇಗ ಆಗುತ್ತೆ ಆದ್ರೆ ಎಲ್ಲ ಅದೇ ಎಲ್ಲ ರೆಡಿ ಮಾಡ್ಕೋಬೇಕು. ಇದು ಕೊಬ್ಬರಿ ತುರಿ ಎಲ್ಲ ಮಾಡ್ಕೋಬೇಕು. ಅದಕ್ಕೆ ಮತ್ತೆ ಒಂದು ಸಣ್ಣ ಗ್ರೀನ್ ಚಿಲ್ಲಿ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೊಸರು ಹೇಗಾದ್ರೂ ರೆಡಿ ಇರುತ್ತೆ ಅದು ಅಷ್ಟೇ. ಓಕೆ.
ಸೊ ಈಗ ಈ ಒಂದು ಡಿಶ್ ಯಾವ್ದಕ್ಕೆ ಸೂಟ್ ಆಗುತ್ತೆ ಅಂದ್ರೆ ಊಟಕ್ಕ? ಹಾ, ಇದು ಊಟಕ್ಕೆ ಅಂದ್ರೆ ಇದು ತುಂಬಾ ಸ್ಪೈಸಿ ಮಾಡಬಾರ್ದು ಇದನ್ನ. ಇದು ಲೈಟ್ ಆಗಿರ್ಬೇಕು. ಈಗ ನಮ್ ಕಡೆ ಜಾಸ್ತಿ ನಾವು ಹೊನ್ನೂರದಲ್ಲೆಲ್ಲ ಈಗ ವೆಜ್ಗೂ ಸೂಟ್ ಆಗುತ್ತೆ, ಬಟ್ ಈಗ ನಾನ್ ವೆಜ್ ಈಗ ಮೀನ್ ಏನು ಪದಾರ್ಥ ಮಾಡಿದ್ರು ಅಂತ ಇಟ್ಕೊಳ್ಳಿ, ಮೀನ್ ಸಾರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದ್ರ ಜೊತೆ ಸೈಡ್ಗೆ ನಂಚ್ಕೊಳ್ಬಹುದು. ಒಂದು ಇದು ಸ್ಪೈಸಿ ಇರುತ್ತೆ, ಫಿಶ್ ಸಾರು ಕರಿ ಇಲ್ಲ, ಇದು ಲೈಟ್ ಆಗಿರುತ್ತೆ. ಹಾ, ಮತ್ತೆ ಸ್ವಲ್ಪ ಖಾರ ಇದ್ದವರಿಗೆ ಖಾರ ಎಲ್ಲ ತಿಂದಾಗ ಸ್ವಲ್ಪ ತಂಪು ಹೀಗೆ ಒಂದು ಹೇಳಿದ್ದು. ಅದೇನೋ ಮೊದ್ಲೆಲ್ಲ ಮಾಡಿರ್ತಾರಲ್ಲ, ಈಗೇನೋ ಒಂದು ಒಂದ್ ಒಟ್ಟುಗೂಡುವಿಕೆ ಅಂತ ಏನೋ ಒಂದು ಮೊದ್ಲು ಮಾಡಿದ್ದು. ಸೊ ಇದರಲ್ಲಿ ಬರೀ ಬಸ್ಲೆ ಸೊಪ್ಪು ಅಂತಲ್ಲ, ಬೆಂಡೆಕಾಯಿ ಕೂಡ ಇದೇ ತರ ಸಣ್ಣಗೆ ಸ್ಮಾಲ್ ಆಗಿ ಕಟ್ ಮಾಡ್ಬಿಟ್ಟು ಸೇಮ್ ಮೆಥಡ್ ಸೇಮ್ ಈ ತರ ಬಾಯ್ಲ್ ಮಾಡ್ಬಿಟ್ಟು ಮಾಡ್ತಾರೆ. ಹೀಗೆ ಆಮೇಲೆ ಕುಕುಂಬರ್ ಬರುತ್ತೆ, ಅದನ್ನು ಕೂಡ ಮಾಡ್ತಾರೆ. ಸಾಸಿವೆ ಡಿಫರೆಂಟ್ ಒಂದೇ ಮೆಥಡ್ ಅನ್ನ ಯೂಸ್ ಮಾಡಬಹುದು. ಒಂದೇ ಮೆಥಡ್ ಮಾಡೋದೆಲ್ಲ ಸೇಮ್, ಅದು ಇದು ಜಸ್ಟ್ ಬಾಯ್ಲ್ ಮಾಡಿರೋದು. ಓಕೆ, ಇದೀಗ ಎಷ್ಟು ಬಾಯ್ಲ್ ಆಗಬೇಕು? ಒಂದು 5 minutes ಬಾಯ್ಲ್ ಆಗಬೇಕು. ಅದು ಗೊತ್ತಾಗುತ್ತೆ, ಅದು ತುಂಬಾ ಸಾಫ್ಟ್ ಆಗುತ್ತೆ. ನಂತರ ಅದು ಬಿಸಿ ಇರುವಾಗಲೇ ಅದನ್ನ ಹಾಕಬಾರ್ದು ಯಾವುದು ಅದನ್ನೆಲ್ಲ. ಇದು ಸ್ವಲ್ಪ ಕೂಲ್ ಆಗಬೇಕು ಫಸ್ಟ್, ಅಂದ್ರೆ ತೆಗೆದಿಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ನೀರು ಇರುತ್ತಲ್ಲ, ಎಷ್ಟು ಬೇಕೋ ಅಷ್ಟೇ ನೀರು, ಜಾಸ್ತಿ ಇದು ಮಾಡಬಾರ್ದು, ಜ್ಯೂಸ್ ತರ ಎಲ್ಲ ಮಾಡಬಾರ್ದು, ಸ್ವಲ್ಪ ತಿಕ್ಕಾಗಿ ಇರ್ತಿರ್ಬೇಕು. ನೀವು ಯಾವಾಗ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ಅಂದ್ರೆ ಕೆಲವೊಂದ್ಸತಿ ನಮ್ಗೆ ಮನೆಯಲ್ಲಿ ಅಮ್ಮ ಕಲಿಸ್ತಾರೆ, ನಿಮ್ಗೆ ಅಮ್ಮ ತುಂಬಾ ಟೇಸ್ಟಿ ಫುಡ್ ಎಲ್ಲ ಮಾಡ್ತಾರೆ. ನಾರ್ಮಲ್ ಆಗಿ ಮಾಡ್ತಾರೆ, ಬಟ್ ಅಮ್ಮನೇ ಕಲಿಸಿದ ನಿಮ್ಗೆ? ನೋಡಿ ಎಲ್ಲರದು ನಾನು ಸಾಮಾನ್ಯವಾಗಿ ಯಾರ್ದು ರಿಲೇಟಿವ್ಸ್ ಇರ್ಬೋದು, ನೋಡಿ ಕಲ್ತ್ಕೊಳ್ತೇನೆ. ತುಂಬಾ ಇಂಟ್ರೆಸ್ಟ್ ಇದೆ. ಅದೇ ಅದು ಮೊದ್ಲು ಬರ್ತಾ ಇರ್ಲಿಲ್ಲ, ಈಗ ಕಲ್ತ್ಕೊಂಡಿರೋದು ಎಲ್ಲ, ಹಾಗಾಗಿ ಈಗ ಸ್ವಲ್ಪ ಇಂಟ್ರೆಸ್ಟ್ ಅಷ್ಟೇ. ಒಂದ್ ಸೈಡ್ ಹಸ್ಬೆಂಡ್ ಕೂಡ ಕಲಿಸ್ತಾರೆ. ಹೌದು. ಓಕೆ, ಸೊ ಹಾಗಾಗಿ ನೋ ಪ್ರಾಬ್ಲಮ್ ಅಲ್ವಾ? ಓಕೆ. ಇದು ರೆಡಿ ಆಗಿದೆ, ಈಗ ಬೆಂದಿದೆ. ಇದು ಇದನ್ನ ಬಂದ್ ಮಾಡ್ತಾ ಇದ್ದೀನಿ, ಆಫ್ ಮಾಡ್ತೀನಿ. ಅದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ, ನಾರ್ಮಲ್ ಆಗಿ ಬೆಂದಿದೆ. ಈ ತರ ಆಗಬೇಕು ನೋಡಿ, ಈ ತರ ಸ್ವಲ್ಪ ಜಾಸ್ತಿ ಸಾಫ್ಟ್ನೆಸ್ ಆಗಿ ಹೌದು, ಈ ತರ ಆಗುತ್ತೆ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ಓಕೆ. ಸೊ ಇದು ಇದಕ್ಕೆ ಅದರಲ್ಲಿ ಹಾಕ್ತೀನಿ. ಎಸ್, ಈಗ ಆಲ್ರೆಡಿ ತಣ್ಣಗಾಗಿದೆ. ತಣ್ಣಗಾಗಿದೆ. ಇದು ಇಷ್ಟು ತಣ್ಣಗಾದ್ಮೇಲೆನೆ ಮಾಡ್ಬೇಕು, ಇದಕ್ಕೆಲ್ಲ ಆಡ್ ಮಾಡ್ಬೇಕು. ಈಗ ನಾನು ಫಸ್ಟ್ ಕೋಕೋನಟ್ ಪೇಸ್ಟ್ ಅನ್ನ ಹಾಕ್ತೇನೆ. ಓಕೆ. ಕೋಕೋನಟ್ ಪೇಸ್ಟ್ ಅಲ್ವಾ? ಕೋಕೋನಟ್ ಪೇಸ್ಟ್ ಅಂದ್ರೆ ತುಂಬಾ ಜಾಸ್ತಿ ಹಾಕ್ಬಾರ್ದು. ನಾವು ಎಷ್ಟೇ ಎಲೆ ಎಲ್ಲ ತಗೊಳ್ತೇವಲ್ಲ, ಅಂದ್ರೆ ಕಡಿಮೆ ಬೇಕಿದು, ಬಟ್ ಅದು ಕರೆಕ್ಟ್ ಆಗಿ ಮಿಕ್ಸ್ ಇರಬೇಕು. ನೀವು ಹೇಳಿದಾಗನೇ ಒಂದು ಹೆಲ್ದಿ ಫುಡ್ ಅಲ್ವಾ? ಹೌದು. ಓಕೆ, ಸೊ ಈಗ ನೆಕ್ಸ್ಟ್ ನಾನು ಮತ್ತೆ ಮೊಸರು ಆಡ್ ಮಾಡೋದು. ಓಕೆ, ಮೊಸರು ಮನೇಲಿ ಮಾಡಿದ್ದು ಆಗ್ಬೋದು, ಯಾವುದು ಶಾಪಿಸ್ ಆಗ್ಬೋದು. ಓಕೆ, ಅಂದ್ರೆ ಮೊಸರು ಸ್ವಲ್ಪ ಕೋಕೋನಟ್ ಪೇಸ್ಟ್ ಕಡಿಮೆ ಇದ್ರೂ ಓಕೆ, ಮೊಸರು ಸ್ವಲ್ಪ ಜಾಸ್ತಿ ಇದ್ರೆ ಗಟ್ಟಿ ಮೊಸರು ಇಷ್ಟೇ ಇರ್ಬೇಕು. ಇದು ತುಂಬಾ ತೆಳ್ಳಗೂ ಆಗ್ಬಾರ್ದು, ತುಂಬಾ ದಪ್ಪನೂ ಇರಬಾರ್ದು, ಇಷ್ಟೇ ಮೀಡಿಯಂ ಅಲ್ಲಿ ಇರಬೇಕು. ಜಾಸ್ತಿ ಸ್ವಲ್ಪ ಸಾಲ್ಟ್ ಹಾಕ್ಬಿಡ್ಬೇಕು. ಜಾಸ್ತಿ ಉಪ್ಪಾದ್ರೂ ಕೂಡ ಜಾಸ್ತಿ ಉಪ್ಪಾದ್ರೂ. ಈಗ ಇದು ರೆಡಿ ಆಗಿದೆ ಅಲ್ವಾ? ಹೌದು. ಓಕೆ, ಈಗ ಆಲ್ರೆಡಿ ರೆಡಿ ಆಗಿದೆ. ಇದಕ್ಕೆ ಹೆಸರು ಮೇಡಮ್? ಇದಕ್ಕೆ ಹೆಸರು ಬಸಳೆ ಸೊಪ್ಪಿನ ಸಾಸಿವೆ. ಇದು ಓಕೆ. ಸೊ ಇದರಲ್ಲಿ ಬೇರೆ ಆಯಿಲ್ ಆಗಲಿ ಬೇರೆ ಯಾವುದೂ ಇಲ್ಲ. ಜಸ್ಟ್ ಒನ್ ಥಿಂಗ್ ಏನಂದ್ರೆ, ಇದನ್ನ ಪೇಸ್ಟ್ ಕೋಕೋನಟ್ ಪೇಸ್ಟ್ ಮಾಡುವಾಗ ಜಸ್ಟ್ ಸಣ್ಣದೊಂದು ಹುಣಸೆ ಹಣ್ಣು, ಜಾಸ್ತಿ ಅಲ್ಲ ಸ್ವಲ್ಪ, ಮತ್ತೆ ಒಂದು ಗ್ರೀನ್ ಚಿಲ್ಲಿ ಎಷ್ಟಂದ್ರೆ ತುಂಬಾ ಚಿಕ್ಕದು, ಅಷ್ಟು ಬೇಕಂತ ಹಾಕೊಳ್ಳೋದು ಅಷ್ಟೇ. ಮತ್ತೆ ಮೊಸರು ಇಷ್ಟೇ ಇದಕ್ಕೆ. ಮತ್ತೆ ಎಲ್ಲ ನನ್ನ ಪ್ರಕಾರ ಇದು ಒಂದು ಜಾಸ್ತಿ ಅಂದ್ರೆ 15 to 20 ಕೂಡ ಬೇಡ. ಒಂದು ಬಾಯ್ಲ್ ಆಗಿ ಅದು ಸ್ವಲ್ಪ ಕೂಲ್ ಆಗ್ಬೇಕಲ್ಲ, ತಣ್ಣಗಾಗ್ಬೇಕು. ಅದೇ ಒಂದು ಸ್ವಲ್ಪ ಟೈಮ್. ಓಕೆ. ಆದ್ರೆ ಇದು ರೈಸ್ಗೂ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲ ಏನಾದ್ರು ನಾನ್ ವೆಜ್ ಮಾಡಿದಾಗ ಈ ತರ ಸ್ಪೈಸಿ ಎಲ್ಲ ಇದ್ದಾಗ ಇದ್ರ ಸೈಡ್ಗೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ನಾನಂತೂ ಟೇಸ್ಟ್ ಮಾಡ್ತೇನೆ. ಸೊ ನಂಗೆ ಟೇಸ್ಟ್ ಮಾಡಿ ಕೊಡ್ಬೇಕು. ಈಗ ನೀವು ಹೇಳೋದು ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಾಗಿದೆ ಅಂತ ಅಲ್ವಾ?
ಇದು ರೈಸಿಗೆ ರೈಸ್ ರೈಸ್ ಒಟ್ಟಿಗೆನೂ ಓಕೆ, ಅಂದ್ರೆ ಚೆನ್ನಾಗಿ ಇರುತ್ತೆ ಇದು. ಓಕೆ. ಈಗ ಸಾಮಾನ್ಯವಾಗಿ ಮೊಸರನ್ನೆಲ್ಲ ಊಟ ಮಾಡ್ತಾರೆ, ಮೊಸರಿಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ಓಕೆ, ಟೇಸ್ಟ್ ಮಾಡಿ. ಎಸ್, ಓಕೆ ಓಕೆ. ನೀವು ಹೇಳಿದಾಗನೇ ವಿದಿನ್ 15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಓಕೆ, ಸೊ ವೀಕ್ಷಕರೇ ಇದನ್ನ ಟೇಸ್ಟ್ ಮಾಡಿ ಹೇಳ್ತೇನೆ ಅಂಡ್ ನೋಡೋಣ ಮೇಡಮ್ ಹೇಗಂತ. ಸೂಪರ್. ಇದು ತೆಂಗಿನಕಾಯಿ ಇದು ನೀವು ಏನು ಪೇಸ್ಟ್ ಮಾಡಿದಿಲ್ಲ ಅದು ಸ್ವಲ್ಪ ಜಾಸ್ತಿ ಟೇಸ್ಟ್ ಇದೆ. ಅದ್ರ ಜೊತೆಗೆ ಈ ಮೊಸರು ಅದು ಇದೆಲ್ಲ ಅಂತ, ಮತ್ತೆ ಈ ಬಸಳೆ ಅದು ಕೂಡ ನೀವು ಹೇಳಿದಾಗನೇ ಸ್ವಲ್ಪ ಹೆಲ್ದಿ ಫುಡ್ಡೇ. ಓಕೆ, ಜಾಸ್ತಿ ನಾನ್ ವೆಜ್ ತಿನ್ನೋರಿಗೆ ಇದು ಸ್ವಲ್ಪ ಕೊಟ್ಟರೆ ಓಕೆ ಅಲ್ವಾ? ಓಕೆ, ಸೊ ವೀಕ್ಷಕರೇ ಇದನ್ನು ಕೂಡ ಈಸಿಯಾಗಿ ಮಾಡುವಂಥ ಡಿಶ್ಶೇ. ಓಕೆ, ಆ್ಯಂಡ್ ಕೆಲವರಿಗೆ ನೀವು ಹೇಳಿದಾಗನೇ ಟೈಮ್ ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ, ಇದು ಒಂದು ಸ್ವಲ್ಪ ರೈಸಿಗೆ ಸಾರಿಲ್ಲ ಅಂತ ಅಂದ್ರೂ ಕೂಡ ಇದನ್ನು ಮಾಡ್ಬೋದು ಅಲ್ವಾ? ಓಕೆ, ಅರ್ಜೆಂಟಲ್ಲಿ ಓನ್ಲಿ ಅದು ಸ್ವಲ್ಪ ಬಿಸಿ ಸ್ವಲ್ಪ ಕಮ್ಮಿ ಆಗೋದೇ, ಒಂದು ಸ್ವಲ್ಪ ಟೈಮ್ ಹೋಗುತ್ತೆ ಅಷ್ಟೇ ಅಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ಇದು ಡಿಶ್ ನೀವು ಇವತ್ತು 2 ಡಿಶ್ ಅನ್ನು ನಮಗೆ ನಮ್ಮ ವೀಕ್ಷಕರಿಗೆ ಕಲಿಸ್ಕೊಟ್ಟಾಯಿತು. ಒಂದು ಚಿಕನ್ ಮಸಾಲ ಮತ್ತೆ ಇದಕ್ಕೆ ಏನು ಹೆಸರು, ಬಸಳೆ ಸೊಪ್ಪಿನ ಸಾಸಿವೆ. ಓಕೆ ಓಕೆ, ಗ್ರೇಟ್. ಅಂಡ್ ತುಂಬಾ ಖುಷಿ ಆಯ್ತು ನೀವೊಂದು ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನೀವು ಇಲ್ಲಿ ಬಂದು ನಮ್ಮ ವೀಕ್ಷಕರಿಗೋಸ್ಕರ ಕಲ್ಸ್ಕೊಟ್ಟಾಯ್ತು. ಅಂಡ್ ನಿಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆಗಿ SRR ಮಸಾಲೆಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಆಲ್ಮೋಸ್ಟ್ ಆಗಿ ಯೂಸ್ ಮಾಡ್ತೇನೆ ರೀ. ಅಂಡ್ ನೆಕ್ಸ್ಟ್ ಯಾವಾಗ ಬರ್ತೀರಾ ಎಪಿಸೋಡ್ನಿಗೆ? ಇನ್ನು ಯಾವ್ದಾದ್ರು ಬೇರೆ ರೆಸಿಪಿ ಅಲ್ವಾ ನಮ್ಮ ವೀಕ್ಷಕರಿಗೋಸ್ಕರನೇ ಅಲ್ವಾ? ಓಕೆ, ಗ್ರೇಟ್. ಅಂಡ್ ಅದನ್ನ ಚಿಕನ್ ಮಸಾಲವನ್ನ ನಂಗೆ ಮನೆಗೆ ಪಾರ್ಸೆಲ್ ಮಾಡಿ ಕೊಡಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೇಗೆ ಫೀಲ್ ಆಯ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು? ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಚೆನ್ನಾಗಿದೆ, ಇದೊಂದು ಕಲೀಲಿಕ್ಕೆ ಮತ್ತೆ ಕ್ಯಾಮರಾ ಫೇಸ್ ಮಾಡ್ಲಿಕ್ಕೆ ಎಂಟರ್ಟೈನ್ ಇರೋರಿಗೆ ಇದು ಒಂದು ಒಳ್ಳೆ ಸ್ಟೇಜ್ ಇದೆ ಅಂತ ಹೇಳ್ಬೋದು. ಹಾಗೆ ನಾನು ವೀಕ್ಷಕರಿಗೆ ಹೇಳುದಿಷ್ಟೇ, ಏನಂದ್ರೆ ಎಲ್ಲರಿಗೂ ಬೇರೆ ಬೇರೆ ಹಾಬೀಸ್ಗಳಿರುತ್ತೆ. ಸೊ ಡ್ಯಾನ್ಸಿಂಗ್ ಇರ್ಬೋದು, ಮ್ಯೂಸಿಕ್, ಈ ತರದ್ದೆಲ್ಲ. ಹಾಗೆ ಕುಕಿಂಗ್ ಕೂಡ ಒಂದು ಒಳ್ಳೆ ಹಾಬಿನೇ. ಸೊ ಇದನ್ನ ಮಾಡಿ ಇದನ್ನ ಬೇರೆ ಬೇರೆ ರೆಸಿಪಿಯನ್ನ ಕಲಿಯೋದ್ರ ಜೊತೆಗೆ ನಾವು ಟೇಸ್ಟ್ ಮಾಡಿ ಬೇರೆಯವರಿಗೂ ಟೇಸ್ಟ್ ಮಾಡಿಸಬಹುದು. ಆಗ ಅವರು ಒಂದೊಂದು ಹೇಳ್ತಾರಲ್ಲ, ಒಂದು ಹೋಗ್ಲಿಕ್ಕೆ ಮಾತು ಹೇಳ್ತಾರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ಅಲ್ವಾ? ಓಕೆ, ಎಲ್ಲ ನೀವು ಹೊಸ ಹೊಸ ರೆಸಿಪಿಯನ್ನ ಕಲಿತಾ ಇರಿ ಅಂತ ಹೇಳ್ತಾ ಅಲ್ವಾ? ನಾನು ಹೊಗಳಿದ್ ಸಾಕಲ್ಲ? ಜಾಸ್ತಿ ಆಯ್ತು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್. ಸೊ ವೀಕ್ಷಕರೇ, ಇವತ್ತಿನ ಒಂದು ಎಪಿಸೋಡ್ ನೀವು ನೋಡಿ ಆಯಿತು. ಆ್ಯಂಡ್ 2 ಡಿಶ್ ಕೂಡ ನಮ್ಮ ಶೋಭಾ ಮೇಡಮ್ ಅವರು ಕಲಿಸಾಯಿತು. ಆ್ಯಂಡ್ ಇನ್ನು ನೆಕ್ಸ್ಟ್ ಬರೋದು ನೆಕ್ಸ್ಟ್ ಸಂಡೇ. ಸೊ ಪ್ರತಿ ಭಾನುವಾರ 2 ಗಂಟೆಗೆ ಡಿಫ್ರೆಂಟ್ ಗೆಸ್ಟ್ ಜೊತೆ, ಡಿಫ್ರೆಂಟ್ ಡಿಶ್ ಜೊತೆ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.